ಟಿಪ್ಪು ಪಠ್ಯ ಕೈಬಿಡುವುದಾಗಿ ಹೇಳಿಕೆ ನೀಡಿರುವ ಮುಖ್ಯಮಂತ್ರಿ ಯಡಿಯೂರಪ್ಪ ನಿರ್ಧಾರಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಬಲವಾದ ಸಮರ್ಥನೆ ನೀಡಿದ್ದಾರೆ. ಉಡುಪಿಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ಟಿಪ್ಪು ಒಬ್ಬ ದಾಳಿಕೋರ, ಕರ್ನಾಟಕಕ್ಕೆ ಅನ್ಯಾಯ ಮಾಡಿದವನು, ಹಿಂದೂಗಳನ್ನ ಗುಡ್ಡದಿಂದ ತಳ್ಳಿ ಟಿಪ್ಪು ಡ್ರಾಪ್ ನಿರ್ಮಾಣ ಮಾಡಿದವನು, ಮದಕರಿ ನಾಯಕನ ಕುಟುಂಬ ನಿರ್ವಂಶ ಮಾಡಿದವನೇ ಟಿಪ್ಪು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಟಿಪ್ಪು ಜಯಂತಿ ಬೇಡ ಅಂತ ವಿನಂತಿಸಿದ್ದೇವೆ, ಆದರೆ ಫಲ ಕೊಟ್ಟಿರಲಿಲ್ಲ. ಯಡಿಯೂರಪ್ಪ ಸರ್ಕಾರ ಬಂದ ತಿಂಗಳೊಳಗೆ ಟಿಪ್ಪು ಜಯಂತಿ ರದ್ದು ಮಾಡಿದೆ, ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಅಂತ ಹೇಳಿದ್ರು. ಟಿಪ್ಪುವಿನ ಚರಿತ್ರೆಯನ್ನ ಯಾಕಾಗಿ ದಾಖಲಿಸಬೇಕು? ರಾಜ್ಯದ ಅಭಿವೃದ್ಧಿ ಮಾಡಿದ ಮೈಸೂರು ಒಡೆಯರಿಗೆ ಬೆನ್ನಿಗೆ ಚೂರಿ ಹಾಕಿದವ ಟಿಪ್ಪು. ಟಿಪ್ಪುವಿನ ಯಾವುದೇ ದಾಖಲೆ ಪಠ್ಯದಲ್ಲಿ ಇರಬಾರದು ಅನ್ನೋದು ನಮ್ಮ ಅಭಿಪ್ರಾಯ. ಪಠ್ಯದಿಂದ ಟಿಪ್ಪು ವಿಚಾರ ತೆಗೆದು ಹಾಕೋದು ಒಳ್ಳೆಯ ಕ್ರಮ. ಬಹುಸಂಖ್ಯಾತರಿಗೆ ಅನ್ಯಾಯ, ಮತಾಂತರ ಮಾಡಿದ ಟಿಪ್ಪುವಿನ ಪಠ್ಯ ಬೇಡ. ಸಾವಿರಾರು ಜನರನ್ನ ಕೊಂದ ಟಿಪ್ಪುವಿನ ಚರಿತ್ರೆ ನಮ್ಮ ಮಕ್ಕಳು ಓದೋದು ಕೂಡ ಬೇಡ. ಮಕ್ಕಳಿಗೆ ಓದಲು ಬಹಳಷ್ಟು ಮಹಾಪುರುಷರ ಚರಿತ್ರೆ ಇದೆ. ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆ ನಾವು ಓದಬೇಕು. ಟಿಪ್ಪು ಇತಿಹಾಸ ತಿರುಚುವ ಪ್ರಶ್ನೆ ಇಲ್ಲ ಅಂತ ಖಡಕ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. ಟಿಪ್ಪುವನ್ನ ವೈಭವೀಕರಿಸಿ ಸಾಕಷ್ಟು ಪುಸ್ತಕಗಳು ಬಂದಿವೆ. ಟಿಪ್ಪುವನ್ನ ಓದುವರಿಗೆ ಮಾರ್ಕೆಟ್ನಲ್ಲಿ, ಲೈಬ್ರರಿಯಲ್ಲಿ ಪುಸ್ತಕ ಸಿಗುತ್ತೆ. ಸಿದ್ದರಾಮಯ್ಯ, ಕುಮಾರಸ್ವಾಮಿ ಈ ಪುಸ್ತಕ ಓದಿಕೊಳ್ಳಿ, ಬೇಕಿದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆ ಅದನ್ನೇ ಓದಲಿ ಅಂತ ಹೇಳಿದ್ದಾರೆ. ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದಾರೆ, ಮತಾಂತರ ಮಾಡಿದ್ದಾರೆ. ಮತಾಂತರಕ್ಕಾಗಿ ಸಾವಿರಾರು ಜನರನ್ನ ಧ್ವಂಸ ಮಾಡಿದ್ದಾರೆ, ನಿರ್ನಾಮ ಮಾಡಿದ್ದಾರೆ, ಕೊಂದು ಹಾಕಿದ್ದಾರೆ. ಟಿಪ್ಪು ಡ್ರಾಪಿಂದ ಉರುಳಿಸಿದ್ದಾರೆ. ಅಂಥವರ ಚರಿತ್ರೆಯನ್ನು ನಮ್ಮ ಮಕ್ಕಳು, ನಮ್ಮ ಪೀಳಿಗೆ ಓದುವಂಥ ಅಗತ್ಯ ಇಲ್ಲ. ಚರಿತ್ರೆಯಲ್ಲಿ ಓದೋದಕ್ಕೆ ಬಹಳಷ್ಟು ಮಹಾಪುರುಷರ ಚರಿತ್ರೆ ಇದೆ. ಇವತ್ತು ಇತಿಹಾಸವನ್ನು ತಿರುಚುವ ಪ್ರಶ್ನೆ ಇಲ್ಲ. ಯಾರು ಟಿಪ್ಪುವನ್ನು ಓದಬೇಕು ಅವರು ಓದ್ಕೊಳ್ಳೋಕ್ಕೆ ಪುಸ್ತಕಗಳಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪುವಿನ ಬಗ್ಗೆ, ಟಿಪ್ಪುವನ್ನು ವೈಭವೀಕರಣ ಮಾಡಿದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳು ಸಿಗ್ತವೆ. ಇದು ಸತ್ಯ ಅಲ್ಲ, ಇದನ್ನು ಸುಳ್ಳು ಅಂತ ಹೇಳಬೇಕು. ಯಾರು ಮತಾಂತರ ಮಾಡಿದ್ದಾನೆ, ಯಾರು ಜನಕ್ಕೆ ಮೋಸ ಮಾಡಿದ್ದಾನೆ, ಯಾರು ಮೈಸೂರು ಒಡೆಯರಂತ ಒಬ್ಬ ಅಭಿವೃದ್ಧಿಪರ ನಾಯಕನಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾನೆ, ಅಂಥವನ ಚರಿತ್ರೆಯನ್ನು ನಮ್ಮ ಮಕ್ಕಳು ಓದುವಂಥ ಅಗತ್ಯ ಇಲ್ಲ. ಟಿಪ್ಪು ಬಗ್ಗೆ ಓದಬೇಕಂದ್ರೆ ಮಾರ್ಕೆಟಲ್ಲಿ ಮತ್ತು ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳು ಸಿದ್ದರಾಮಯ್ಯನವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಸಿಗುತ್ತೆ. ದಯಮಾಡಿ ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ, ಅವರ ಮುಂದಿನ ಪೀಳಿಗೆಗೆ ಅದನ್ನು ಓದಕ್ಕೆ ಹೇಳಿ.